ಉಡುಪಿನಗರದಲ್ಲಿ ಅಷ್ಟಮಿ ಸಂಭ್ರಮದ ಅಂಗವಾಗಿ ಹುಲಿ ವೇಷದಲ್ಲಿ ಕುಣಿತಾ ಇದ್ದ ಅಕ್ಷಯ್ ಶೇಟ್ ಗುಂಡಿಬೈಲ್ ಅವರು ಹುಲಿ ವೇಷದ ನಡುವೆಯೂ ಭಾರಿ ಹೆಬ್ಬಾವನ್ನು ಹಿಡಿಯುವ ಮೂಲಕ ಇದೀಗ ಎಲ್ಲರಿಂದಲೂ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಹುಲಿವೇಷ ಹಾಕಿ ಕುಣಿತಾ ಇದ್ದಂತಹ ನಡುವೆಯೇ ಅಕ್ಷಯ್ಗೆ ಅಪಾಯಕಾರಿ ಹೆಬ್ಬಾವು ಬಂದಿರೋ ಬಗ್ಗೆ ತುರ್ತು ಕರೆ ಬಂದಿತ್ತು. ವೃತ್ತಿಯಿಂದ ಐಟಿ ಪ್ರೊಫೆಷನಲ್ ಆಗಿದ್ರೂ ಹಾವುಗಳನ್ನ ಸುರಕ್ಷಿತವಾಗಿ ಹಿಡಿದು ಬಿಡುವಲ್ಲಿ ಪರಿಣತಿ ಹೊಂದಿರುವ ಅಕ್ಷಯ್ ಶೇಟ್ ಅವರು ತಮ್ಮ ಹುಲಿವೇಷ ಬದಲಾಯಿಸದೆ ನೇರವಾಗಿ ಸ್ಥಳಕ್ಕೆ ಧಾವಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಜನಪದ ಕಲೆ, ವೃತ್ತಿಜೀವನ ಹಾಗೂ ಸಾಹಸ ಮೂರನ್ನ ಸಮನ್ವಯಗೊಳಿಸಿರುವ ಅಕ್ಷಯ್ ಶೇಟ್ ಅವರ ಈ ಕಾರ್ಯ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. भीतर